ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಹಾಲಿನ ಹುಡಿ ತಯಾರಿಸುವ ಘಟಕ ಮಂಜೂರು ಮಾಡುವಂತೆ ಆಗ್ರಹಿಸಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಅವರಿಗೆ ಹಾಲು ಒಕ್ಕೂಟದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಕುಲಶೇಖರದಲ್ಲಿರುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಸಚಿವರು ಭೇಟಿ ನೀಡಿ ಹಾಲು ಸಂಸ್ಕರಣಾ ಘಟಕ ಪರಿಶೀಲಿಸಿದರು. ನಂತರ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರನ್ನ ಹಾಲು ಒಕ್ಕೂಟದ ವತಿಯಿಂದ ಸನ್ಮಾನಿಸಲಾಯಿತು. ಮಂಗಳೂರಿನ ಡೈರಿಯ 10 ರಿಂದ 12 ಎಕರೆ ಜಾಗ ಮಂಜೂರು ಮಾಡಲು ಈ ಹಿಂದೆ ವಿಎಸ್ ಆಚಾರ್ಯ ಅವರು ಸಚಿವರಾಗಿದ್ದಾಗ ಪ್ರಸ್ತಾವನೆ ಕಳುಹಿಸಲಾಗಿತ್ತು. ಬಳಿಕ ಮುಂದುವರಿಸಲಾಗಿಲ್ಲ. ಹೀಗಾಗಿ ಜಾಗವನ್ನ ಒಕ್ಕೂಟಕ್ಕೆ ಮಂಜೂರು ಮಾಡಬೇಕು ಎಂದು ಸಚಿವರಲ್ಲಿ ತಿಳಿಸಿದ್ರು. ಸಹಕಾರಿ ಸಚಿವ ಸೋಮಶೇಖರ್ ಅವರೊಂದಿಗೆ ಸಭೆಯನ್ನ ನಡೆಸಿದ್ರು. ಪ್ರಸ್ತುತ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಒಟ್ಟು 25 ಕೋಟಿ ರೂಪಾಯಿ ಮೌಲ್ಯದ 850 ಟನ್ ಹಾಲಿನ ಹುಡಿ, 560 ಟನ್ ಬೆಣ್ಣೆ ದಾಸ್ತಾನಿದ್ದು, ಶಾಲೆಗಳು ಆರಂಭವಾಗದೆ ಕ್ಷೀರಭಾಗ್ಯ ಯೋಜನೆ ಇಲ್ಲದಿರುವುದರಿಂದ ನಷ್ಟವಾಗುವ ಆತಂಕ ಎದುರಿಸುವಂತಾಗಿದೆ. ಆದ್ದರಿಂದ ಸರ್ಕಾರ ಇತರ ಪಡಿತರ ಸಾಮಗ್ರಿಗಳೊಂದಿಗೆ ಹಾಲಿನ ಹುಡಿ, ಬೆಣ್ಣೆಯನ್ನು ಸೇರಿಸಿ ನೀಡಿದರೆ ಹಾಲು ಉತ್ಪಾದಕರಿಗೆ ಉಪಯೋಗವಾಗಲಿದೆ ಎಂದು ಸಭೆಯಲ್ಲಿ ರವಿರಾಜ್ ಹೆಗ್ಡೆ ಅವರು ಸಚಿವರ ಗಮನ ಸೆಳೆದರು. ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಒಕ್ಕೂಟಕ್ಕೆ 5 ಲಕ್ಷ ಲೀಟರ್ ಹಾಲು ಬರುತ್ತಿದ್ದು, ಅದರಲ್ಲಿ 80,000 ಲೀಟರ್ ಹಾಲನ್ನ ಹುಡಿಯಾಗಿ ಪರಿವರ್ತಿಸಲಾಗುತ್ತಿದೆ. ಹುಡಿ ಮಾಡಲು ತಮಿಳುನಾಡಿಗೆ ಕಳಿಸಲಾಗುತ್ತಿದ್ದು, ಲೀಟರ್ಗೆ 10 ರೂಪಾಯಿ ವೆಚ್ಚ ಬರುತ್ತದೆ. ಘಟಕ ಸ್ಥಾಪಿಸಿದರೆ ವೆಚ್ಚ ಕಡಿಮೆಯಾಗುತ್ತದೆ. ಈ ಬಗ್ಗೆ ಸಚಿವರಿಗೆ ಮನವಿಯನ್ನ ಮಾಡಲಾಗಿದೆ ಎಂದು ಹೇಳಿದರು. ಅದು ಇವತ್ತು ಹಾಲು ಹುಡಿಯಾಗಿ ಮಾರ್ಪಾಟ ಆಗಬೇಕಾದ್ರೆ ಇಲ್ಲಿಂದ ಒಂದೇ ಹಾಸನ ಅಥವಾ ರಾಮನಗರ್ ಬೆಂಗಳೂರು ಅಥವಾ ತಮಿಳುನಾಡು ಅಥವಾ ಮಹಾರಾಷ್ಟ್ರ, ಮಳೆಗಾಲದಲ್ಲಿ ನಿಮಗೆ ದೂರದ ಮಹಾರಾಷ್ಟ್ರ ಮತ್ತು ತಮಿಳುನಾಡಿಗೆ ಹೋಗುವಂಥ ಸನ್ನಿವೇಶಗಳೇ ಜಾಸ್ತಿ. ಆದ್ದರಿಂದ ಸುಮಾರು 1 ಲೀಟರ್ ಮೇಲೆ 10 ರೂಪಾಯಿ 50 ಪೈಸೆಯಷ್ಟು ಹೆಚ್ಚುವರಿ ಖರ್ಚು ಇವತ್ತು ಬರ್ತಾ ಇದೆ. ಅದು ಒಂದು ರೀತಿ ಒಕ್ಕೂಟಕ್ಕೆ ನಷ್ಟ, ದೊಡ್ಡ ಹೊರೆ. ಒಂದು ವೇಳೆ ಆ ಪೌಡರ್ ಘಟಕ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲೇ ಆದರೆ ಬಹುಶಃ ಸುಮಾರು 6 ರೂಪಾಯಿಯಷ್ಟು ಹೆಚ್ಚು ಕಡಿಮೆ ಕಾಸ್ಟನ್ನು ಉಳಿತಾಯ ಮಾಡಲಿಕ್ಕಾಗತ್ತೆ. ಅದಕ್ಕೆ ಆಗುವಂಥ ಇನ್ವೆಸ್ಟ್ಮೆಂಟ್ ಏನಿದೆ 2 ವರ್ಷ 3 ವರ್ಷದಲ್ಲಿ ಅದನ್ನು ಇನ್ವೆಸ್ಟ್ಮೆಂಟನ್ನು ಕೂಡ ನಾವು ಇವತ್ತು ವಾಪಸ್ ಪಡೀಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಬಹುಶಃ ಅದಕ್ಕೆ ತಗೊಳ್ಳುವಂಥ ವೆಚ್ಚ ಏನಿದೆ ಅದನ್ನು ಬರೆಸ್ಕೊಂಡು ಇವತ್ತು ನಮ್ಮ ಒಕ್ಕೂಟಕ್ಕೆ ಒಂದು ಪೌಡರ್ ಪ್ಲ್ಯಾಂಟನ್ನು ಕೊಡ ಮಾಡಲಿಕ್ಕೆ ಅವರಿಂದ ಸಚಿವರಿಂದ ಕೆಲಸ ಆಗಬೇಕು. ಕರ್ನಾಟಕ ಮಹಾಮಂಡಲದಿಂದ ಅದಕ್ಕೆ ಒಪ್ಪಿಗೆ ಅವರಿಂದ ಒಂದು ಒಪ್ಪಿಗೆ ಪಡಿಸ್ಕೊಂಡು ಅದನ್ನು ಮತ್ತೆ ನಮಗೆ ಆರ್ಥಿಕ ಸಹಕಾರ ನೀಡುವಂಥ ಕೆಲಸ ಆಗಬೇಕಂತ ಕೋರಿಕೆ ಇಟ್ಟಿದ್ದೇವೆ. ಅದಕ್ಕೆ ಕೂಡ ಪೂರಕವಾಗಿ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಮಾತನಾಡಿ, ಡೈರಿಗೆ ಭೇಟಿ ನೀಡಿದಾಗ ಶಾಸಕರು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಪೌಡರ್ ಉಳಿದಿದೆ. ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಲಾಗುವುದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು. ಇದಕ್ಕೆ ಪೌಡರು ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಪೌಡರು ಉಳಿದಿದೆ. ಅದಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಎಂಪ್ಲಾಯ್ಮೆಂಟ್ಸ್ದು ತಗೊಳ್ಬೇಕು ಅಂತಕ್ಕಂಥದ್ದು ಇತ್ತು. 3 ಪ್ರಾಬ್ಲಮ್ಸ್ನ ಅವರು ಹೇಳಿದ್ದಾರೆ. ಶಾಸಕರು ನೆಕ್ಸ್ಟ್ ವೀಕ್ 20ನೇ ತಾರೀಕು ಮೇಲೆ ಬೆಂಗಳೂರಿಗೆ ಬರಲಿದ್ದಾರೆ. ಅವರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಈ 3 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಶಾಸಕರು, ನಮ್ಮ ಡೈಲಿ ಅಧ್ಯಕ್ಷರು, MD. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್, ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ಟಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.